ಕರಾವಳಿಯಲ್ಲಿ ಕೋಮು ಸಾಮರಸ್ಯಕ್ಕೆ ಸವಾಲೊಡ್ಡುವ ಪ್ರಕರಣಗಳು ನಡೀತಾ ಇರುವ ನಡುವೆ ಕೋಮು ಸೌಹಾರ್ದವನ್ನ ಸಾರುವ ಘಟನೆಯೊಂದು ಸುಳ್ಯ ತಾಲೂಕಿನಲ್ಲಿ ಬಿರುಸಿನ ಮಳೆಯ ನಡುವೆಯೂ ನಡೆದಿದೆ. ಪ್ರವಾಹಕ್ಕೆ ಕೊಚ್ಚಿ ಹೋಗ್ತಾ ಇದ್ದ ಶರೀಫ್ ಎನ್ನುವವರನ್ನ ಸೋಮಶೇಖರ್ ಎನ್ನುವ ಯುವಕ ತನ್ನ ಜೀವದ ಹಂಗು ತೊರೆದು ರಕ್ಷಿಸಿದ್ದಾರೆ. ಸುಳ್ಯ ತಾಲೂಕಿನ ಹರಿಹರ ಪಳ್ಳತ್ತಡ್ಕ ಸೇತುವೆಯ ಬಳಿ ಕುಮಾರಧಾರ ಉಪನದಿಯಲ್ಲಿ ಮರದ ದಿಮ್ಮಿಗಳು ಸಿಲುಕಿದ್ವು. ಇದನ್ನ ತೆರವುಗೊಳಿಸಲು ಜೆಸಿಬಿ ಹಾಗೂ ಕ್ರೇನ್ಗಳನ್ನ ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿತ್ತು. ಕ್ರೇನ್ ಆಪರೇಟರ್ ಆಗಿ ಬಂದಿದ್ದ ಕಡಬ ತಾಲೂಕಿನ ಪಂಜ ಸಮೀಪದ ಪಡ್ಪಿನಂಗಡಿ ನಿವಾಸಿ ಶರೀಫ್ ಸ್ಥಳೀಯರ ಸಹಕಾರದೊಂದಿಗೆ ಸೇತುವೆಯ ಅಡಿಯಲ್ಲಿ ಸಿಲುಕಿದ್ದ ಮರದ ದಿಮ್ಮಿಗಳನ್ನ ಮೇಲಕ್ಕೆತ್ತುವ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಶರೀಫ್ ಕ್ರೇನ್ನಿಂದ ಕೆಳಗೆ ಇಳಿದು ಸೇತುವೆಯ ಮೇಲೆ ನಿಂತಿದ್ರು. ಜೆಸಿಬಿ ಯಂತ್ರದಿಂದ ಮೇಲಕ್ಕೆ ಎತ್ತಲಾದ ಮರದ ದಿಮ್ಮಿಗಳನ್ನ ಹೊರಕ್ಕೆ ಸಾಗಿಸುವ ಸಂದರ್ಭ ಅಕಸ್ಮಾತ್ ಆಗಿ ಮರದ ದಿಮ್ಮಿಯೊಂದು ಶರೀಫ್ಗೆ ತಾಗಿ ಅವರು ರಭಸದಿಂದ ಹರಿತಾ ಇದ್ದ ನದಿಗೆ ಬಿದ್ದಿದ್ರು. ನೀರಿನ ರಭಸಕ್ಕೆ ಅವರು ಈಜಲು ಸಾಧ್ಯವಾಗದೆ ಮುಳುಗ್ತಾ ಇರೋದನ್ನ ಗಮನಿಸಿದ ಸ್ಥಳೀಯ ಹಿಂದೂ ಯುವಕ ಸೋಮಶೇಖರ್ ಕಟ್ಟೆಮನೆ ಎಂಬುವರು ತಕ್ಷಣ ನೀರಿಗೆ ಹಾರಿ ಮುಳುಗ್ತಾ ಇದ್ದ ಶರೀಫ್ರನ್ನ ಸುಮಾರು 5 ನಿಮಿಷಗಳ ಕಾಲ ನೀರಿನಲ್ಲೇ ಹಿಡಿದುಕೊಂಡಿದ್ದಾರೆ. ಬಳಿಕ ಕಾರ್ಯಪ್ರವೃತ್ತರಾದ ಸ್ಥಳೀಯರು ಜೆಸಿಬಿ ಹಾಗೂ ಹಗ್ಗವನ್ನ ಬಳಸಿ ಶರೀಫ್ ಅವರನ್ನ ಮೇಲಕ್ಕೆತ್ತಿದ್ದಾರೆ. ದುಮ್ಮುಕ್ಕಿ ಹರಿತಾ ಇದ್ದ ನೀರಿನಲ್ಲಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಶರೀಫ್ರ ಪ್ರಾಣ ಕಾಪಾಡಿದ ಸೋಮಶೇಖರ್ ಕಟ್ಟೆಮನಿಯವರ ಸಾಹಸಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ಈ ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಕೋಮು ಸೌಹಾರ್ದತೆಯ ಸಂದೇಶವೂ ಸಾರ್ತಾ ಇದೆ. ಡೋಂಟ್ ಕೇರ್. ಚಿನ್ನದ ಬೆಲೆ ಹೆಚ್ಚಾದರೂ ಕಡಿಮೆಯಾದರೂ ಡೋಂಟ್ ಕೇರ್. ಲಲಿತಾ ಫ್ಲೆಕ್ಸಿಯೋ ಫ್ಲೆಕ್ಸಿನಲ್ಲಿ ನಿಮಗೆ ಲಾಭಾನೇ. ಯಾಕಂದರೆ ನಿಮ್ಮ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಣವಾಗಿ ಚಿನ್ನವಾಗಿ ಉಳಿಸಿಕೊಳ್ಳಬಹುದು. ಯಾವ ಆಭರಣವಾದರೂ ನಯಾ ಪೈಸಾ ವೇಸ್ಟೇಜ್ ಇಲ್ಲ. ಒಂದು ಇನ್ಸ್ಟಾಲ್ಮೆಂಟ್ ನಲ್ಲಿ 50% ಬೋನಸ್ ಕೊಡ್ತೇವೆ. ಬೇರೆ ಶೋರೂಮ್ ತರ ಚೀಪ್ ಆದ ಗೃಹ ವಸ್ತುಗಳು ನೀಡುವುದಿಲ್ಲ. ಬೆಲೆ ಬಾಳುವ ಚಿನ್ನವನ್ನು ನೀಡುತ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.